ಕೊರೋನಾದ ವಿರುದ್ಧ ಹೋರಾಡಲು ಹಾಗೂ ಜನರಿಗೆ ಜಾಗೃತಿಯನ್ನ ಮೂಡಿಸಲು ಕೋವಿಡ್ ಮೇಳಗಳನ್ನು ಮಾಡಲಾಗುತ್ತೆ. ಮೇಳಗಳ ಮೂಲಕ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕರಾವಳಿಗಳಲ್ಲಿ ಲಸಿಕೆಯನ್ನು ಹಾಕಿಸುವ ಯೋಜನೆ ಇದಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೋವಿಡ್ ನೋಡಲ್ ಅಧಿಕಾರಿ ಡಾಕ್ಟರ್ ರುಕ್ಮಿಣಿ ಹೇಳಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮಲ್ಲಿ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಎರಡನ್ನೂ ಹಾಕಲಾಗುತ್ತೆ. 18 ವರ್ಷ ಮೇಲ್ಪಟ್ಟ ಎಲ್ಲರೂ ವ್ಯಾಕ್ಸಿನೇಷನ್ಗೆ ಅರ್ಹರಾಗಿರ್ತಾರೆ. ನಾಳೆ ಮಂಗಳೂರಿನ ವೆನ್ಲಾಕ್ ಹಾಗೂ ಕದ್ರಿಯಲ್ಲಿರುವಂತಹ ಇಎಸ್ಐ ಆಸ್ಪತ್ರೆಗಳಲ್ಲಿ ಕೋವಿಡ್ ಮೇಳ ನಡೆಯಲಿದ್ದು ಲಸಿಕೆಯನ್ನು ನೀಡಲಾಗುತ್ತೆ. ಹೆಲ್ತ್ ಕೇರ್ ವರ್ಕರ್ಸ್ ಹಾಗೂ ಫ್ರಂಟ್ ಲೈನ್ ವರ್ಕರ್ಸ್ಗೆ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಮುಗಿಸುವಂಥದ್ದು ನಮ್ಮ ಆದ್ಯತೆಯ ವಿಷಯ. ಇನ್ನು ಶಾಲೆಗಳನ್ನು ಆರಂಭಿಸುವುದಕ್ಕೆ ಚಿಂತನೆ ಮಾಡಿರುವ ಹಿನ್ನೆಲೆ ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೂ ಲಸಿಕೆಯನ್ನು ಹಾಕಲಾಗುತ್ತೆ. ವಿಶೇಷವಾಗಿ ನಾಳೆಯ ಮೇಳಗಳಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕುವ ಕುರಿತು ಮಾಹಿತಿಯನ್ನು ನೀಡಿದರು. ಇನ್ನು ಇದೇ ವೇಳೆ 12ರಿಂದ 18 ವಯಸ್ಸಿನವರಿಗೆ ಯಾವುದೇ ಲಸಿಕೆ ಲಭ್ಯವಾಗಿಲ್ಲ. ಜೊತೆಗೆ ಸರ್ಕಾರದಿಂದ ಈ ಕುರಿತು ಯಾವುದೇ ಆದೇಶ ಬಂದಿಲ್ಲ ಅಂದರು. ಡಾಕ್ಟರ್ ರುಕ್ಮಿಣಿ, ನಾನು ಜಿಲ್ಲಾ ಕೋವಿಡ್ ವ್ಯಾಕ್ಸಿನೇಷನ್ ನೋಡಲ್ ಆಫೀಸರ್. ಅದೇ ಕೋವಿಡ್ ವ್ಯಾಕ್ಸಿನೇಷನ್ ಜನವರಿ 16ರಿಂದ ಮೊದಲುಗೊಂಡು ನಡೀತಾ ಇದೆ, ಏನು ವಿಶೇಷ ಅಲ್ಲ. ಆದರೂ ಕೂಡ ಆವಾಗ ಒಂದೊಂದು ಸರ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ, ಈ ಕೊರೋನಾದ ವಿರುದ್ಧ ಹೋರಾಟ ಎಲ್ಲರಿಗೂ ಒಂದು ಮನವರಿಕೆ ಆಗಲಿಕ್ಕೋಸ್ಕರ ಸ್ವಲ್ಪ ಕೋವಿಡ್ ವ್ಯಾಕ್ಸಿನೇಷನ್ ಇದು ಮೇಳ ಅಂತ ಹೇಳಿ ಒಂದು ಮಾಡ್ತಾರೆ. ಒಂದು ಸ್ವಲ್ಪ ಹೆಚ್ಚಿಗೆ ಒಂದೇ ದಿನದಲ್ಲಿ ಮಾಡುವ ಹಾಗೆ, ಅಂದರೆ ಜನರನ್ನು ಒಟ್ರಾಸಿ ಹುರಿದುಂಬಿಸುವಂಥದ್ದು. ಕೊರೋನಾದ ವಿರುದ್ಧವಾಗಿ ಲಸಿಕೆಯನ್ನು ಹಾಕಿಸಿಕೊಂಡರೆ ಕೊರೋನಾ ಬಂದರೂ ಕೂಡ ನಾವು ಯಾವ ರೀತಿ ಬಚಾವಾಗಬಹುದು ಅಂತ ಹೇಳುವಂಥ ತಿಳುವಳಿಕೆ ಮನುಷ್ಯರಲ್ಲಿ ಬರಲಿ ಅಂತೇಳಿ ಆ ಥರ ಮೇಳ ಅಂತ ಮಾಡ್ತೇವೆ. ಇಲ್ಲದ್ರೆ ದಿನ ಮಾಡುವ ವ್ಯಾಕ್ಸಿನೇಷನಿಗೂ ಮೇಳ ಅಂತೇಳಿ ಮಾಡೋದಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಮೇಳದ ಲೆಕ್ಕದಲ್ಲಿ ನಮಗೆ ಇವತ್ತು 30,300 ಡೋಸು ನಮ್ಮ ಜಿಲ್ಲೆಗೆ ಅಲಾಟ್ ಆಗಿದೆ. ಈಗ ಬ್ಯಾಂಗ್ಳೂರಿಂದ ತರಲಿಕ್ಕೆ ಗಾಡಿ ಹೋಗಿದೆ, ಬ್ಯಾಂಗ್ಳೂರಿಂದ ವ್ಯಾಕ್ಸಿನ್ ಬರಬೇಕಾಗಿದೆ ಇವತ್ತು. ಹಾಗಾಗಿ ನಾಳೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೇಳಿದಂತಹ ಈ ಮೇಳವನ್ನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಎಲ್ಲ ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಅಧೀನ ಸಂಸ್ಥೆಗಳಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ನಿನ್ನೆ ನಮಗೆ 26,000 ಬಂದಿದೆ. ಅದರಲ್ಲಿ ಈಗಾಗಲೇ ಸಾಧಾರಣ ಇವತ್ತೊಂದು 15,000 ಖರ್ಚಾಗ್ಬೋದು. ಸೊ ನಿನ್ನೆ ಬಂದದ್ರಲ್ಲಿ ಉಳಿದದ್ದನ್ನು ಇವತ್ತು ಬರೋದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಹಂಚಿಕೊಂಡು ನಾಳೆ ನಾವು ಆದಷ್ಟು ಹೆಚ್ಚಿಗೆ ಜನರನ್ನು ಒಂದು ಲಸಿಕಾಕರಣಕ್ಕೆ ಒಳಪಡಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಸಾಧಾರಣ ಒಂದು ನಾವು ಮೇಳ ಅಂತೇಳಿ ಮಾಡಿದಾಗ ಯಾವಾಗಲೂ ನಮ್ಮ ಜಿಲ್ಲೆಯಲ್ಲಿ ಒಂದು 40,000ದಷ್ಟು ಮಾಡ್ತೇವೆ ನಾವು. ಹಾಗೆ ನಾಳೆ ಕೂಡ ಮಾಡಬೇಕು ಅಂತ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ 40,000 ಜನರಿಗೆ. ಅಂದರೆ ಇದರಲ್ಲಿ ಈಗ ಫಸ್ಟ್ ಡೋಸ್ ಮಾತ್ರವಾ, ಸೆಕೆಂಡ್ ಡೋಸ್ ಕೂಡ ಕೊಡ್ತೇವಾ ಅಂತೇಳಿ ಬಹುಶಃ ಮನುಷ್ಯರಿಗೆ ಸಂಶಯಗಳಿರೋದು ಸಹಜ. ಖಂಡಿತವಾಗಿ ನಾವು ಸೆಕೆಂಡ್ ಡೋಸು ಫಸ್ಟ್ ಡೋಸು ಯಾವುದಕ್ಕೆ ಬಂದರೂ ಕೂಡ ಕೊಡ್ತೇವೆ ನಾವು. ಸೆಕೆಂಡ್ ಡೋಸಿನವರಿಗೆ ನಾವು ಹೆಚ್ಚಿಗೆ ಆದ್ಯತೆಯಲ್ಲಿ ಕೊಡ್ತೇವೆ, ಯಾಕಂದರೆ ಆಲ್ರೆಡಿ ಕೋವಿಶೀಲ್ಡ್ ತಗೊಂಡು 84 ದಿನ ಆಗಿರ್ತದೆ. ಹಾಗಾದ ಕಾರಣ ಅವರನ್ನು ನಾವು ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಅಲ್ಲಿ ವ್ಯಾಕ್ಸಿನ್ ಇಲ್ಲದಿದ್ದರೆ ಮಾತ್ರ ನಾವು ಇಲ್ಲ ಅಂತ ಹೇಳ್ತೇವೆ ಹೊರತು ವ್ಯಾಕ್ಸಿನ್ ಇದೆ ಅಂತೇಳಿ ಆದರೆ ಸೆಕೆಂಡ್ ಡೋಸಿಗೂ ನಮ್ಮದು ಆದ್ಯತೆ ಜಾಸ್ತಿಯೇ. ಹಾಗಂತೇಳಿ ಫಸ್ಟ್ ಡೋಸಿಗೆ ಬಂದವರನ್ನು ನಾವು ಬಿಡುವಾಗಿಲ್ಲ, ಯಾಕಂದರೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಅರ್ಹರೇ ಇರ್ತೀರಿ. ಹಾಗಾದ ಕಾರಣ ಎಲ್ಲರನ್ನೂ ಕೊಡ್ತೇವೆ ನಾವು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನದೊಂದು ಕಳಕಳಿಯ ವಿನಂತಿ ಇದೆ, ಏನಂತಂದರೆ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಹೇಳುವ ಆ 2 ಹೆಡ್ಡಿಂಗಲ್ಲಿ ತೆಗೆದುಕೊಂಡವರನ್ನು ನಾವು ಸಂಪೂರ್ಣವಾಗಿ ಸೆಕೆಂಡ್ ಡೋಸ್ ಕೂಡ ಈಗ ಇಷ್ಟೊತ್ತಿಗೆ ಮುಗಿಸಬೇಕು ಅಂತ ಹೇಳುವಂಥದ್ದು ನಮ್ಮದೊಂದು ಉದ್ದೇಶ. ಯಾಕಂದರೆ ಅವರಿಗೆ ಫಸ್ಟ್ ಡೋಸ್ ಆಗಿ ತುಂಬ ಸಮಯ ಆಗಿದೆ, ಸೆಕೆಂಡ್ ಡೋಸ್ ಮುಗಿಸಬೇಕಾದಂತಹ ದಿನಗಳು ಕಳೆದು ಹೋಗಿವೆ. ಹಾಗಾಗಿ ನಾಳೆಯ ದಿವಸದ ನಮ್ಮ ಆದ್ಯತೆಯ ವಿಷಯ ಅಂತ ಹೇಳಿದರೆ, ಒಂದನೆಯದಾಗಿ ಹೆಲ್ತ್ ಕೇರ್ ವರ್ಕರ್ಸ್ ಮತ್ತು ಫ್ರಂಟ್ ಲೈನ್ ವರ್ಕರ್ಸನ್ನು ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಮುಗಿಸುವಂಥದ್ದು. ಹಾಗೂ 60 ವರ್ಷಕ್ಕೆ ಮೇಲ್ಪಟ್ಟವರಿಗೆ ಕೂಡ ನಾವು ಬಹಳ ಹಿಂದಿನಿಂದವೇ ಹಾಕಿರುವಂಥದ್ದು, ಅವರಲ್ಲೂ ಕೂಡ ಮೊದಲನೆಯ ಡೋಸ್ ತಗೊಂಡು 2ನೇ ಡೋಸ್ ಬಾಕಿ ಇರುವಂಥವರನ್ನು ನಾಳೆ ದಿವಸ ಪೂರ್ತಿಗೊಳಿಸಬೇಕು ಅಂತ ಹೇಳಿದೆ. ಇನ್ನುಳಿದಂತೆ ಈಗಾಗಲೇ ಎಲ್ಲರಿಗೂ ಗೊತ್ತಿರ್ಬೋದು, ನಾವು ಶಾಲೆಗಳಲ್ಲಿ ಎಲ್ಲ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೆವು. ಸೊ ಅದರಲ್ಲೂ ಕೂಡ ಯಾರು ಬಾಕಿ ಆಗಿದ್ದಾರೆ, ಶಾಲೆಗೆ ಹೋಗಬಹುದಾದಂತಹ 18 ವರ್ಷ ಮೇಲ್ಪಟ್ಟ ಶಾಲಾ ವಿದ್ಯಾರ್ಥಿಗಳಿರ್ಬೋದು, ಅವರ ಅಧ್ಯಾಪಕರಿರ್ಬೋದು, ಬೋಧಕೇತರ ಸಿಬ್ಬಂದಿಗಳಿರ್ಬೋದು, 1ನೇ ತರಗತಿಯಿಂದ 12ನೇ ತರಗತಿಯ ತನಕದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿರ್ಬೋದು. ಯಾಕಂದರೆ ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದೇವೆ ನಾವು ಈಗ. ಹಾಗಾಗಿ ಅಲ್ಲಿ ಟೀಚರ್ಸು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಅವರನ್ನು ಕೂಡ ಕವರ್ ಮಾಡ್ಕೊಳ್ಳೋದು ಅತ್ಯವಶ್ಯಕವಾಗಿದೆ. ಸೊ ಇದೆಲ್ಲ ನಾಳೆಯ ವಿಷಯದಲ್ಲಿ ನಮಗೆ ಒಂದು ಆದ್ಯತೆಯ ವಿಷಯಗಳು. ಇದೆಲ್ಲ ಆದಮೇಲೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ವ್ಯಾಕ್ಸಿನನ್ನು ತೆಗೆದುಕೊಳ್ಬೋದು. ಹಾಗಾಗಿ ಯಾರಿಗೂ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಆದರೆ ಯಾರಲ್ಲಿ ನಾವೀಗಾಗಲೇ ಮುಗಿಸಬೇಕಾಗಿತ್ತೋ ಅವರ ಬಗ್ಗೆ ನಮಗೊಂದು ಹೆಚ್ಚಿನ ಆದ್ಯತೆ ಮನಸ್ಸಿನಲ್ಲಿ ಇಟ್ಕೊಂಡಂತೂ ನಾವು ಈ ಒಂದು ನಾಳೆಯ ಮೇಳವನ್ನು ಮಾಡುವವರಿದ್ದೇವೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಈಗಾಗಲೇ ಸಪ್ಲೈ ಆದಂಥದ್ದು ಎಲ್ಲೋ ಒಬ್ಬೊಬ್ಬರ ಕೈಯಲ್ಲಿ ಒಂದು ಸ್ವಲ್ಪ ಇರುವಂಥದ್ದನ್ನು ನಾವು ಮುಗಿಸ್ಕೊಳ್ತೇವೆ. ಅದು 2ನೇ ಡೋಸು ಯಾರಿಗೆ ಅಂತ ಹೇಳಿಕೊಂಡು ಈಗಾಗಲೇ ದಿನ ಆದಂಥವರಿಗೆ ನಾವು ಕೋವ್ಯಾಕ್ಸಿನನ್ನು ಕೊಡ್ತೇವೆ. ಅದು ಬಹಳ ಕಡಿಮೆ, ವೆನ್ಲಾಕಲ್ಲಿದೆ. ಹಾಗಂತೇಳಿ ಇನ್ನು ಕೆಲವು ತಾಲೂಕುಗಳಲ್ಲೆಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ಅದು. ಆದರೆ ಇವತ್ತಿನ ನಿನ್ನೆ ಬಂದಿರುವಂಥದ್ದು ಕೋವಿಶೀಲ್ಡ್. ಹಾಗಾಗಿ ನಮ್ಮದು ಈ 40,000 ಗುರಿ ಕೋವಿಶೀಲ್ಡಿನತ್ತ ಇದೆ.